ಯಾರೂ ಇಲ್ಲದ ವೇಳೆ ಮನೆಗಳವೆಗೆ ಎತ್ತಿಸಿದ ವ್ಯಕ್ತಿಯೋರ್ವನನ್ನ ಸಾರ್ವಜನಿಕರೇ ಹಿಡಿದು ಥಳಿಸಿರುವ ಘಟನೆ ಮಡಂತ್ಯಾರಿನ ಮಾಲಾಡಿ ಗ್ರಾಮದ ಪಿತ್ತಿಲ್ಬೈಲು ಎಂಬಲ್ಲಿ ನಡೆದಿದೆ. ಭಾನುವಾರ ಬೆಳಗ್ಗೆ 9 ಗಂಟೆಗೆ ಕದಿಯಲು ಬಂದಿದ್ದ ಈತ ಕಳ್ಳತನಕ್ಕೆ ಎತ್ತಿಸುವ ವೇಳೆ ನೆರೆಮನೆಯವರು ನೋಡುವಾಗ ಸಿಕ್ಕಿಬಿದ್ದಿದ್ದಾನೆ. ಈತನ ಬಳಿ ಕಾರದ ಪುಡಿ, ತಲ್ವಾರು ಇತ್ತೆಂದು ಹೇಳಲಾಗಿದೆ. ಸ್ಥಳೀಯರು ಈತನನ್ನ ಹಿಡಿದು ಧರ್ಮದೇಟು ನೀಡಿ ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈತನನ್ನ ಸ್ಥಳೀಯರು ವಿಚಾರಿಸಿದಾಗ ತಾನು ಲೈನ್ ಸೇಲ್ ಮಾಡುವ ಗಾಡಿಯಲ್ಲಿ ಚಾಲಕನಾಗಿದ್ದು ಬೇಕರಿ ಐಟಂ ಹಾಕುತ್ತಿದ್ದೇನೆ ಎಂದು ಹೇಳಿದ್ದಾನೆ. ನಿನ್ನೊಟ್ಟಿಗೆ ಬೇತೆ ಇರಲಿಲ್ಲರಾ ಬೆನ್ನರ ಸಂಕಟ ನನಗೆ